ಉಡುಪಿಯ ದೊಂಡರಂಗಡಿ ಮೂಲದ ಬಾಲಕ ರಿಷಬ್ ಶೆಟ್ಟಿ ಮಾರ್ಷಲ್ ಆರ್ಟ್ಸ್ ವಿಭಾಗದಲ್ಲಿ ವಿಶಿಷ್ಟ ಸಾಧನೆಯ ಮೂಲಕ 2021ರ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲು ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಭಾರತ ದೇಶಕ್ಕೆ ಹೆಮ್ಮೆಯನ್ನು ತಂದಿದ್ದಾನೆ. ಮುಂಬೈನಲ್ಲಿ ನೆಲೆಸಿರುವಂತಹ ಬಾಲಕ ರಿಷಬ್ ತನ್ನ 13ನೇ ವಯಸ್ಸಿಗೆ ಕರಾಟೆಯಲ್ಲಿ 56 ಪದಕಗಳನ್ನು ಗೆದ್ದುಕೊಂಡಿದ್ದಾನೆ. ರಿಷಬ್ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ದೊಂಡರಂಗಡಿಯ ವಿಮಲ ಮತ್ತು ಅರುಣ್ ಶೆಟ್ಟಿ ದಂಪತಿಯ ಪುತ್ರನಾಗಿದ್ದಾನೆ. ತನ್ನ ಸಾಧನೆಯ ಕುರಿತಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವಂತಹ ಬಾಲಕ ರಿಷಬ್, ನನಗೆ ಚಿಕ್ಕಂದಿನಿಂದಲೇ ಕರಾಟೆಯ ಮೇಲೆ ಆಸಕ್ತಿ ಇತ್ತು. ನನ್ನ ಸಾಧನೆಗೆ ತಂದೆ ತಾಯಿ ಬಹಳ ಸಪೋರ್ಟ್ ಮಾಡಿದ್ದಾರೆ. ನನ್ನ ಗುರುಗಳು ಕೂಡ ಹೆಚ್ಚು ಮುತುವರ್ಜಿ ವಹಿಸಿದ್ದಾರೆ. ಮುಂದೆ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟಿಷನ್ ಹೋಗಬೇಕು ಎಂಬ ಆಸೆ ಇದೆ ಎಂದು ಹೇಳಿದ್ದಾನೆ. ಆನ್ಲೈನ್ ಕ್ಲಾಸ್ ಮುಗಿಸಿ ಮನೆಯಲ್ಲೂ ನಿರಂತರ ಶ್ರಮವಹಿಸಿದ ಫಲವಾಗಿ ಈ ಸಾಧನೆ ಸಾಧ್ಯವಾಗಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದು, ಸ್ಥಳೀಯರು ರಿಷಬ್ ಸಾಧನೆಗೆ ಶುಭ ಹಾರೈಸಿದ್ದಾರೆ. ಬೊಂಬೈಡ್ ಮದರ್ ಟೆರೇಸಾ ಹೈಸ್ಕೂಲ್ ಅಂಡ್ ಜೂನಿಯರ್ ಕಾಲೇಜ್ ಇರುವುದನ್ನು ಎಂಕ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಸಿಕ್ಕದಿಂದ ಐತ ಟೈಟಲ್ ಇನ ಪಂಡ ಮ್ಯಾಕ್ಸಿಮಮ್ ಮೆಡಲ್ಸ್ ಆ್ಯಂಡ್ ಸರ್ಟಿಫಿಕೇಟ್ಸ್ ಇನ್ ಏಜ್ ಆಫ್ 13 ಎಂಕ್ ಅವು ಏನೊಂದು ರೆಕಾರ್ಡ್ ಸೆಟ್ ಆಗ್ತದೆ ಇಡೀ ಏಷ್ಯಾಡ್. ಬೊಕ್ಕ ಎನ್ನ ಮಮ್ಮಿ ಪಪ್ಪ ಎಂಗ್ ಭಾರಿ ಸಪೋರ್ಟ್ ಮಂದೇರು. ಎನ್ನ ಬೊಕ್ಕ ಗುರು ಆರ್ಲ ಎಂಗ್ ಭಾರಿ ಸಪೋರ್ಟ್ ಮಂದೇರು. ಅರೆನ ಪುದರ್ ವಿನೋದ್ ಕದಂ ಸರ್ ಅಂದ್ ಯಾನ ಒಡೆಗ್ಲ ಕಾಂಪಿಟಿಷನ್ ಗೊಬ್ಬನಿಟ್ಟಿನ ನಮ್ಮನ ಸ್ಟೇಟ್ ಸೆಲೆಕ್ಷನ್ ಆಪುಂಡು ನ್ಯಾಷನಲ್ ಗಂದು ನ್ಯಾಷನಲ್ ಮಧ್ಯಾಡ್ ಸ್ಟೇಟ್ ಮಧ್ಯಾಡ್ ನಮಕ್ 2 ತಿಂಗಳು ಓದಿದಿಪ್ಪು ನ್ಯಾಷನಲ್ ಆರೆ ಅದಾಗ ಎಂಕಲ್ ನಾನು ಪ್ರಾಕ್ಟೀಸ್ ಇತ್ತೊಂದಿತ್ತೆ ಒಳ್ಳೆ ಕ್ಲಾಸ್ ಇತ್ತೊಂದಿತ್ತೆ ಐಟೆ ಮತ್ತೆ ಆರೆ ನಾನು ಲೆತ್ತೊಂದಿತ್ತೆ ಎಂಕ್ ಸರ್ ಭಾರಿ ಸಪೋರ್ಟ್ ಆತೆ. ನನ್ನ ಯಾನ ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಧನೆ ಮನ್ಪೆ ಬೊಕ್ ಅಂಚೆನೆ ನಮ್ಮನ ಭಾರತದ ಪುದರ್ ದುಂಬುಕನಪೆ. ನಮ್ಮೂರಿನ ಹೆಮ್ಮೆಯ ಹುಡುಗ ರಿಷಬ್ ಶೆಟ್ಟಿ ಮತ್ತೊಮ್ಮನೆ ದೊಂಡರಂಗಡಿಯವರು ತನ್ನ 13ನೇ ವಯಸ್ಸಿನಲ್ಲಿ ಮಾರ್ಷಲ್ ಆರ್ಟ್ ಕರಾಟೆಯಲ್ಲಿ 56 ಪದಕಗಳನ್ನು ಗಳಿಸುವುದರ ಮೂಲಕ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ 2021 ಇದರಲ್ಲಿ ಸಾಧನೆಯ ದಾಖಲೆಯನ್ನು ಮಾಡಿದ್ದಾರೆ. ಇವರು ಅತಿ ಕಿರಿಯ ವಯಸ್ಸಿನಲ್ಲಿ 56 ಪದಕಗಳನ್ನು ಗಳಿಸುವುದರ ಮೂಲಕ ಈ ಒಂದು ದಾಖಲೆಯನ್ನು ಮಾಡಿದಂಥ ಕಿರಿಯ ವಯಸ್ಸಿನ ಹುಡುಗ ಕೂಡ ಹೌದು. ಅದೇ ರೀತಿಯಲ್ಲಿ 56 ಪದಕವನ್ನು ಗಳಿಸಿದ ಭಾರತದಲ್ಲೂ ಕೂಡ ಪ್ರಥಮಿಗ, ಏಷ್ಯಾದಲ್ಲೂ ಕೂಡ ಪ್ರಥಮ ವ್ಯಕ್ತಿ ಹಾಗೆ ಈ ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇಂಥ ದಾಖಲೆಯನ್ನು ನಿರ್ಮಿಸಿರುವುದು ನಮ್ಮ ದೇಶಕ್ಕೆ, ನಮ್ಮ ಜಿಲ್ಲೆಗೆ, ಅದೇ ರೀತಿ ನಮ್ಮ ಊರಿಗೆ ಹೆಮ್ಮೆಯ ವಿಷಯವಾಗಿದೆ, ಸಂತಸದ ವಿಷಯವೂ ಕೂಡ ಹೌದು.